ಇಲ್ಲಿ ದಾರಿಗೆ ಅಡ್ಡಲಾಗಿಯೇ ನಿಲ್ಲುತ್ತೆ ರೈಲು. ಸಂಚರಿಸುವ ಜನರು ರಸ್ತೆ ಇಲ್ಲದೆ ರೈಲಿನಡಿ ನುಸುಳಿ ಸಂಚರಿಸಬೇಕು. ಇದು ನಂಬಲು ಸಾಧ್ಯವಾದರೂ ನೀವು ನಂಬಲೇಬೇಕು. ಸ್ಮಾರ್ಟ್ ಸಿಟಿಯಾಗಲಿರುವ ಮಂಗಳೂರಿನ ಪಣಂಬೂರು ಪ್ರದೇಶದ ಜನರ ಪಾಡು ಪರದಾಟ. ಇಲ್ಲಿದೆ ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್. ಮಂಗಳೂರು ಹೊರವಲಯದ ಪಣಂಬೂರು ಎನ್ಎಂಪಿಟಿಗೆ ಅದಿರು ಕೊಂಡೊಯ್ಯುವ ರೈಲು ಬಂದು ಈ ರಸ್ತೆಗಡ್ಡವಾಗಿ ನಿಂತಾಗ ಈ ಪ್ರದೇಶದ ಜನರು ಮುಖ್ಯ ರಸ್ತೆಗೆ ಬರಬೇಕಾದ್ರೆ ರೈಲಿನಡಿ ನುಸುಳಿಯೇ ಬರಬೇಕು. ಅದಿರು ಸರಬರಾಜು ಮಾಡಲು ಬರುವ ರೈಲಿಗೆ 2-3 ದಿನಗಳ ಕಾಲವೂ ನಿಂತು ಲೋಡ್ ಮಾಡಲಾಗುತ್ತದೆ. ರೈಲು ಇರುವಷ್ಟು ಕಾಲವೂ ಈ ಪ್ರದೇಶದ ಜನರ ಪಾಡು ಇದೇ ರೀತಿಯದ್ದಾಗಿರುತ್ತದೆ. ಪಣಂಬೂರಿನ ಈ ಪ್ರದೇಶದಲ್ಲಿ ಸಾಕಷ್ಟು ಮನೆಗಳಿದ್ದು ಶಾಲೆಗೆ, ಕೆಲಸಕ್ಕೆ, ದಿನಸಿ ಸಾಮಗ್ರಿ ಖರೀದಿಗೆ ಬರುವವರು ಮಹಿಳೆಯರು, ಪುರುಷರು, ಮಕ್ಕಳೆನ್ನದೇ ಎಲ್ಲರೂ ರೈಲಿನಡಿ ತೂರಿಕೊಂಡು ಓಡಾಡುವ ಪರಿಸ್ಥಿತಿ. ಇಲ್ಲಿನ ಪ್ರದೇಶದ ಜನರು ಮುಖ್ಯ ರಸ್ತೆಗೆ ಬರಲು ಇದೇ ಹತ್ತಿರದ ಮಾರ್ಗವಾಗಿದೆ. ಬೇರೆ ದಾರಿಯನ್ನ ಹಿಡಿದರೆ ಸುಮಾರು ಕಿಲೋಮೀಟರ್ ಗಟ್ಟಲೆ ದೂರ ಕ್ರಮಿಸಬೇಕಾಗ್ತದೆ. ಆದ್ದರಿಂದ ಇಲ್ಲಿನ ಜನರಿಗೆ ರೈಲು ಬಂದು ನಿಂತಲ್ಲಿ ರೈಲಿನಡಿ ನುಸುಳಿ ಬರುವ ಪಾಡು ತಪ್ಪಿದ್ದಲ್ಲ. ಅಲ್ಲದೆ ರೈಲು ಸಂಚಾರ ಮಾಡುವಾಗಲೂ ಜನರು ಗಂಟೆಗಟ್ಟಲೆ ನಿಂತು ರೈಲು ಹೋಗುವವರೆಗೆ ಕಾಯಬೇಕಾಗ್ತದೆ. ಇಲ್ಲಿ ಗೇಟ್ ಇಲ್ಲದ ಪರಿಣಾಮ ಇಲ್ಲಿನ ಜನರಿಗೆ ಅಪಾಯ ಕಟ್ಟಿಟ್ಟಪ್ಪುತ್ತೆ. ಸಾಕಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದ್ರೂ ಯಾವ ರಾಜಕಾರಣಿಗಳು ಇಲ್ಲಿನ ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಲ್ಲ. ಈ ಪ್ರದೇಶದಲ್ಲಿ ಸರಿಯಾಗಿ ರೈಲ್ವೆ ಗೇಟ್ ಇರದ ಕಾರಣ ಓವರ್ ಬ್ರಿಡ್ಜ್ ಕೂಡ ಇಲ್ಲದಿರುವ ಪರಿಣಾಮ ಜನರು ನಿತ್ಯದ ಪಾಡು ಪಡುತ್ತಿದ್ದಾರೆ. ತುಂಬಾ ಕಷ್ಟ ಆಗ್ತದೆ. ಅಲ್ಲಿ ಕೆಲಸಕ್ಕೆ ಹೋಗುವ ಟೈಮಲ್ಲಿ ಒಂದೊಂದು ದಿನ ಇರ್ತದೆ. ಒಂದೊಂದು ದಿನ ಅರ್ಧ ದಿನ ಬೆಳಿಗ್ಗೆ ಹೋಗುವ ಟೈಮಲ್ಲಿ ಇವರದೆಲ್ಲ ಇಲ್ಲೇ ನಿಂತಿರ್ತದೆ. ಎಲ್ಲ ನಮಗೆ ಅಡಿಯಿಂದ ಹೋಗಬೇಕು. ಮಹಿಳೆಯರು ಮತ್ತು ಮಕ್ಕಳೆಲ್ಲ ಶಾಲೆಗೆ ಹೋಗುವವರಿಗೆ ತುಂಬ ಕಷ್ಟ ಇಲ್ಲಿಂದಲೇ. ನಮಗೆ ಅಂದರೆ ಹತ್ತಿರದ ದಾರಿ ಇದೇ ದಾರಿ. ನಮಗಿಲ್ಲಾದರೆ 3 ಕಿಲೋಮೀಟರ್ ಸುತ್ತು ಬಂದು ಹೋಗಬೇಕು. ಇಲ್ಲಿ ಸ್ಮಾರ್ಟ್ ಸಿಟಿಯಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಆದರೂ ಇಲ್ಲಿನ ಜನತೆಯ ಈ ಸಮಸ್ಯೆಗೆ ಸರ್ಕಾರ ಪರಿಹಾರ ಒದಗಿಸಲಿದೆಯೇ ಎಂದು ಕಾದು ನೋಡಬೇಕಾಗಿದೆ. ನಮಗೆ ಬೆಳಿಗ್ಗೆ ಹೋಗುವಾಗ ಕೆಲ್ಸಕ್ಕೆ ಹೋಗೋ ಟೈಮ್ದಾಗ ಲೇಟ್ ಒಂದಾಗಿರ್ತೈತೆ ರೀ, ಸಮಸ್ಯೆ ಆಗತ್ತೆ ರೀ ನಮಗೆ. ಇದು ಹೋಗುದು ಇಲ್ಲ ನಿಂತ ಟೈಮ್ದಾಗ ಅದ್ರ ಬಗ್ಗೆ ಆದ್ರೆ ಹೋಗ್ತೀವಿ ರೀ. ಮತ್ತು ಇದು ಹೋಗೋ ಟೈಮ್ನಾಗ ಆದ್ರೆ ನಾವು 1 ಗಂಟೆ ನಿಲ್ಲೇಬೇಕು ರೀ. ಅದಕ್ಕೆ 20 ನಿಮಿಷ ನಿಲ್ಲೇಬೇಕು. ನಮಗೆ ಕೆಲ್ಸಕ್ಕೆ ಹೋಗೋದು ತುಂಬ ತೊಂದರೆ ಆಗುತ್ತೆ ಸರ್. ಅದಕ್ಕೊಂದು ನೀವು ಇದು ಪರಿಹಾರ ಇದನ್ನು ಮಾಡಿದರೆ ಒಂದು ಒಳ್ಳೇದಾಗುತ್ತೆ. ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.